ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಕೆಟಿ ಸ್ಪೆಷಲ್ ಚಹಾ, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸರ್ಫಾ ಕೋಟ್ಸ್, ಎಂಪಿ ಸಿಲ್ಕ್ಸ್, ಮೀಕೂಲ್ ಇಂಜಿನ್ ಆಯಿಲ್, ಜೆಪಿ ಲೈಟಿಂಗ್ ಅಂಡ್ ಇಂಟೀರಿಯರ್ಸ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಹಾಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಡುಗೆ ಮನೆ ನಮ್ದು. ಪ್ರತಿದಿನ ಕೂಡ ಪ್ರತಿ ಸಂಚಿಕೆಯಲ್ಲಿ ಕೂಡ ಹೊಸ ರುಚಿ ನಿಮ್ದು. ಹಾಗೆ ಒಂದು ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಹಾಗೆ ಶಶಿ ಸೋಪ್, ಸರ್ಫಾ ಕೋಟ್ಸ್ ಅಂಡ್ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಅಂತ ಹೇಳ್ತಾ ಪ್ರತಿ ಸಂಚಿಕೆಯಲ್ಲಿ ಕೂಡ ಅಷ್ಟೇ ವೀಕ್ಷಕರೇ, ಸೊ ಎಲ್ಲರೂ ಕೂಡ ಹೇಳ್ತಾರೆ ಪ್ರತಿದಿನ ತಿನ್ನೋದನ್ನೇ ತಿನ್ನಬಾರ್ದು, ಏನಾದರೂ ವಿಶೇಷವಾಗಿರುವಂತಹ ಖಾದ್ಯಗಳನ್ನು ಮಾಡ್ಕೊಂಡು ತಿನ್ಬೇಕೆನ್ನುವಂಥದ್ದು. ಹಾಗಾಗಿ ಬಹುಶಃ ಇವತ್ತಿನ ಆಧುನಿಕ ಜೀವನಕ್ಕೆ ಹೋಲಿಸಿದ್ರೆ ಪ್ರತಿ ಸಂದರ್ಭದಲ್ಲಿ ಕೂಡ ಏನಾದರೂ ಒಂದು ಸವಿರುಚಿ, ಹೊಸ ರುಚಿ, ವಿಶೇಷವಾಗಿರುವಂತಹ ಖಾದ್ಯಗಳನ್ನು, ಸ್ವಾದಿಷ್ಟಕರವಾಗಿರುವಂತಹ ಖಾದ್ಯಗಳನ್ನು ಸವಿಬೇಕೆನ್ನುವಂಥದ್ದು ನಾಲಿಗೆ ಪ್ರತಿದಿನ ಕೇಳ್ತಾ ಇರುವಂಥದ್ದು. ಹಾಗಾಗಿ ಆ ಒಂದು ಹೊಸ ರುಚಿ, ಸವಿರುಚಿಗಳನ್ನು ಪ್ರತಿ ಸಂಚಿಕೆಯಲ್ಲಿ ಕೂಡ ನಮ್ಮ ಟಿವಿಯ ಮುಖೇನ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ರುಚಿ ಕಾರ್ಯಕ್ರಮದಲ್ಲಿ ಹೊಸ ಹೊಸ ವಿಭಿನ್ನವಾಗಿರುವಂತಹ ರುಚಿಗಳನ್ನು ಯಾವ ರೀತಿ ಮಾಡೋದನ್ನೋದನ್ನ ಪ್ರತಿ ಸಂಚಿಕೆಯಲ್ಲಿ ಕೂಡ ಹೇಳ್ಕೊಡ್ತಾ ಇದೀವಿ. ಇವತ್ತಿನ ಸಂಚಿಕೆಯಲ್ಲಿ ಕೂಡ ಒಂದು ಹೊಸ ರುಚಿಯನ್ನು ಹೇಳ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಬಂದಿರುವವರು ಮ್ಯಾಂಗ್ಳೂರಿಂದ ಜ್ಯೋತಿ ರಾವ್ ಅವರು. ಕಾರ್ಯಕ್ರಮಕ್ಕೆ ಅವರನ್ನ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದಾರೆ ಜ್ಯೋತಿ ಅವರೇ? ಫೈನ್. ಮನೆಯಲ್ಲಿ ಹೀಗೆ ಮಾತಾಡ್ತೀರಾ, ಸ್ವಲ್ಪ ಜೋರು ಮಾತಾಡ್ತೀರಾ? ಸ್ವಲ್ಪ ಜೋರೇ ಮಾತಾಡೋದು, ನಾನೇ ಜಾಸ್ತಿ ಜೋರು ಮಾತಾಡೋದು. ಓಕೆ, ಮನೆಯಲ್ಲಿ ಇವರು ಸ್ವಲ್ಪ ಜಾಸ್ತಿ ಜೋರಾಗಿ ಮಾತಾಡೋದು. ಸೊ ಇವತ್ತಿನ ಸಂಚಿಕೆಯಲ್ಲಿ ಕೂಡ ಸ್ವಲ್ಪ ನಮ್ಮ ಜೊತೆ ಜೋರಾಗಿ ಮಾತಾಡಿ. ಅಂಡ್ ಎನಿವೆ, ಸೊ ಏನ್ ಮಾಡ್ತಾ ಇದ್ದಾರೆ ಇವತ್ತು? ಇವತ್ತು ಒಂದು ಸ್ವೀಟ್, ಒಂದು ಸ್ನ್ಯಾಕ್. ಓಕೆ, ಒಂದು ಸ್ವೀಟ್. ಎಸ್. ಸೊ ಪನ್ನೀರಿಂದ ಒಂದು ಸ್ಯಾಂಡ್ವಿಚ್ ಪಕೋಡ ಮಾಡ್ತಾ ಇದ್ದೀನಿ, ಇನ್ನೊಂದು ಗೋಧಿ ಹಿಟ್ಟಿಂದ ಒಂದು ಹಲ್ವಾ ಮಾಡ್ತಾ ಇದ್ದೀನಿ. ಓಕೆ ವೀಕ್ಷಕರೇ, ಸ್ಯಾಂಡ್ವಿಚ್ ಪಕೋಡ ಸೊ ಕೇಳಿದೀವಿ, ಬಟ್ ಪನ್ನೀರಲ್ಲಿ ಕೂಡ ಸ್ಯಾಂಡ್ವಿಚ್ ಪಕೋಡ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದನ್ನ ಜ್ಯೋತಿ ಅವರು ಇವತ್ತು ಹೇಳ್ಕೊಡ್ತಾ ಇದ್ರೆ. ರೆಡಿ ಮಾಡೋಣ? ಏನೆಲ್ಲ ಬೇಕಾಗುತ್ತೆ? ಫಸ್ಟಿಗೆ ಪನ್ನೀರ್. ಓಕೆ, ಇದು ಮಿಲ್ಕ್ ಪನ್ನೀರ್ ಅಲ್ಲ, ಇದು ಸೋಯಾಬೀನ್ ಪನ್ನೀರ್. ಇದು ಸೋಯಾಬೀನ್ ಪನ್ನೀರ್. ಓಕೆ, ಸೊ ನಾರ್ಮಲಿ ಎಲ್ಲ ಡಿಶಸ್ ಕೂಡ ಮಿಲ್ಕ್ ಪನ್ನೀರ್ ಅನ್ನು ನಾವು ಯೂಸ್ ಮಾಡ್ತೀವಿ. ಹೌದು, ಇದು ಆಕ್ಚುಲಿ ಇದು ಲೋ ಫ್ಯಾಟ್, ಇದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ಆದ್ರೆ ಪ್ರೋಟೀನ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆ. ಸೊ ಇದು ಎಲ್ಲರೂ, ಐ ಮೀನ್ ಸುಮಾರು ಜನರಿಗೆ ಗೊತ್ತಿಲ್ಲ ಇದು ಸೋಯಾ ಪನ್ನೀರ್ ಉಂಟು ಅಂತ ಹೇಳಿ, ಬಟ್ ಎಲ್ಲ ಸ್ಟೋರ್ ಅಲ್ಲಿ ಇದು ಸಿಗುತ್ತೆ ಇದು. ಬಟ್ ನಾನು ಇವತ್ತು ಆಯ್ಕೆ ಮಾಡ್ಕೊಂಡಿರೋದು ಇದು. ಫಸ್ಟ್ ಇದಕ್ಕೆ ಸ್ಟಫಿಂಗಿಗೆ ಬೇಕಾಗುವಂತ ಚಟ್ನಿ ಮಾಡ್ಕೊಳ್ಳೋಣ. ಫಸ್ಟ್ ಚಟ್ನಿಗೆ ಬೇಕಾಗಿರುವಂಥದ್ದು ಕಾಯಿ ತುರಿ. ಮಿಕ್ಸಿ ಕೊಡ್ತೀರಾ? ಕಾಯಿ ತುರಿ ಹಾಕೊಳ್ಬೇಕು. ಆಮೇಲೆ ಗ್ರೀನ್ ಚಿಲ್ಲಿ. ಗ್ರೀನ್ ಚಿಲ್ಲಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ನೀವು ಹಾಕೊಳ್ಬೋದು. ಕೆಲವೊಂದು ಚಿಲ್ಲಿ ತುಂಬಾ ಖಾರ ಇರುತ್ತೆ, ಕೆಲವೊಂದು ಚಿಲ್ಲಿ ಸ್ವಲ್ಪ, ಮತ್ತೆ ಟೇಸ್ಟ್ ನೋಡ್ಕೊಂಡು ಆಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಆಮೇಲೆ ಗಾರ್ಲಿಕ್, ಒಂದು 7-8 ಪೀಸ್ ಪಾಟ್ಸ್ನಷ್ಟು ಗಾರ್ಲಿಕ್. ಆಮೇಲೆ ಒಂಚೂರು ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮಿಂಟ್ ಲೀವ್ಸ್. ಇದು ಪುದೀನ ಹಾಕಿದ್ರೆ ಒಂಚೂರು ಫ್ಲೇವರ್ ಜಾಸ್ತಿ ಬರುತ್ತೆ. ಓಕೆ, ನಾರ್ಮಲ್ ಆಗಿ ಮಾಡೋದಕ್ಕಿಂತ ಸ್ವಲ್ಪ ಏನಾದರೂ ಚೇಂಜಸ್ ಬೇಕು ಅಂತ. ಎಸ್. ಇಂಥ ಸೊಪ್ಪು ತರಕಾರಿಗಳು ಆರೋಗ್ಯಕ್ಕೆ ತುಂಬಾ ಹೌದು. ಆಮೇಲೆ ಗ್ರೀನ್ ಚಟ್ನಿ ಇದು ಮಾಡ್ಕೊಳ್ಳೋದು, ಇದು ಮಲ್ಟಿಪರ್ಪಸ್ ಚಟ್ನಿ ಆಕ್ಚುಲಿ. ಸೊ ಇದಕ್ಕೆ ಇನ್ನೊಂಚೂರು ಕೊರಿಯಾಂಡರ್ ಲೀವ್ಸ್ ನ ಹಾಕೊಳ್ಬೇಕು. ಸೊ ಯೂಶುವಲ್ ಆಗಿ ಚಟ್ನಿ ಅಂತ ಹೇಳಿದ ಕೂಡಲೇ ತೆಂಗಿನಕಾಯಿ, ಉಪ್ಪು, ಹುಳಿ ಮತ್ತೆ ಸ್ವಲ್ಪ ಜಿಂಜರ್ ಗ್ರೀನ್ ಚಿಲ್ಲಿ ಹಾಕೊಂಡ್ರೆ, ಇದೆಲ್ಲ ಎಕ್ಸ್ಟ್ರಾ. ಬೆಳ್ಳುಳ್ಳಿ, ಕೊರಿಯಾಂಡರ್ ಲೀವ್ಸ್, ಆಮೇಲೆ ಇದು ಮಿಂಟ್ ಲೀವ್ಸ್ ಒಂದು ಸ್ವಲ್ಪ ಎಕ್ಸ್ಟ್ರಾ. ಒಂಚೂರು ನೀರು ಹಾಕೊಳ್ಳಿ ಇದಕ್ಕೆ. ಜಾಸ್ತಿ ನೀರು ಬೇಡ, ಯಾಕಂದ್ರೆ ಸ್ವಲ್ಪ ಗಟ್ಟಿ ಪೇಸ್ಟ್ ಬೇಕು ನಮಗೆ. ನಂಗಂದ್ರೆ ಅದು ಸ್ಟಫ್ ಮಾಡ್ಬೇಕಲ್ಲ, ಹೊರಗಡೆ ಬರ್ಬಾರ್ದು, ಎಣ್ಣೆಗೆ ಬೀಳುತ್ತೆ ಅಷ್ಟೇ. ಸೊ ಏನೆಲ್ಲ ಹಾಕೊಂಡಿದ್ದೀರಾ ನೋಡಿದಿರಿ, ಗ್ರೈಂಡ್ ಮಾಡ್ತಾ ಇದ್ದೀನಿ.
ಸೊ ತುಂಬ ಸಣ್ಣಗೆ ಆಗಬೇಕಾ ಅಥವಾ ತುಂಬ ಹೇಗೆ? ಸಾಫ್ಟ್ ಆಗಿ ಐ ಮೀನ್ ತುಂಬ ಏನು ಸ್ಮೂತ್ ಸಣ್ಣದಾಗಿ ಪೇಸ್ಟ್ ಆಗ್ಬೇಕು, ಸ್ಮೂತ್ smooth ಪೇಸ್ಟ್ ಬೇಕಾ? ಬೇಕು ಓಕೆ ಸೊ ಗ್ರೈಂಡ್ ಮಾಡ್ತೇವೆ. ಜೊತೆ ಸಾಕಾ? ಸಾಕು ಕಾಣಿಸುತ್ತೆ. ಸ್ಮೂತ್ ಪೇಸ್ಟ್ ಆಯ್ತಲ್ಲ? Okay. ಫೈನ್ ಸಾಕು. ಸೊ ಇದನ್ನ ನೆಕ್ಸ್ಟ್ ಇದನ್ನು ಬೌಲಿಗೆ ಹಾಕೊಳ್ಳೋಣ. ಇದಾಗ್ಬೋದಾ? ಪನ್ನೀರ್ ಸ್ಟಫ್ಡ್ ಪಕೋಡ. ಸೊ ಫಸ್ಟ್ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಚಟ್ನಿ ಟೈಪಲ್ಲಿ ಮನೆಯಲ್ಲಿ ಮಾಡುವ ರೀತಿಯಲ್ಲಿ ಸಣ್ಣ ಆಗಬೇಕು. ಅನಂತರ ಇವಾಗ ಪನ್ನೀರನ್ನು ತೆಗೆದಿಟ್ಕೊಳ್ಳೋಣ. ಓಕೆ ಒಂದು ಪ್ಲೇಟ್ ಕೊಡಿ ಅಲ್ಲ. ಇದಕ್ಕೆ ಈ ಪನ್ನೀರಿಗೆ ಟೋಫು ಅಂತ ಹೇಳ್ತಾರೆ. ಟೋಫು ಓಕೆ ಟೋಫು ಆ್ಯಕ್ಚುಲಿ ಇದು ವೆಸ್ಟ್ ಐ ಮೀನ್ ಸೌತ್ ವೆಸ್ಟ್ ಏಷ್ಯಾ ಎಲ್ಲ ಇದೆ ಅಲ್ವಾ, ಐ ಮೀನ್ ಚೈನೀಸ್ ಫುಡ್ಡಲ್ಲಿ ಥಾಯ್ ಫುಡ್ಡಲ್ಲಿ ಇದೆಲ್ಲ ಮೇನ್ ಇಂಗ್ರೀಡಿಯೆಂಟ್. ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಆ್ಯಕ್ಚುಲಿ ದಿಸ್ ಇಸ್ ಒರಿಜಿನೇಟೆಡ್ ಇನ್ ಚೈನಾ ಅಂತೆ. ಸೊ ಬಟ್ ಸಮ್ ಚೈನಾ ಪ್ರಾಡಕ್ಟ್ಸ್ ಆರ್ ಆಲ್ಸೋ ಗುಡ್. ಓಕೆ ಈಗ ಸ್ಟಫ್ ಮಾಡಲಿಕ್ಕೆ ಈ ಪನ್ನೀರನ್ನು ಫಸ್ಟ್ ಸ್ಲಿಟ್ ಮಾಡ್ಕೊಳ್ಬೇಕು. ಓಕೆ ಇಲ್ಲಿ ಒಂದು ಸೈಡಿಂದ ಎಡ್ಜ್ ತನಕ ಸ್ಲಿಟ್ ಮಾಡ್ಕೊಳ್ಬೇಕು. ಇನ್ನೊಂದು ಈ ಸೈಡಿಂದ ಹೀಗೆ ಎಡ್ಜ್ ತನಕ ಸ್ಲಿಟ್ ಮಾಡಬೇಕು. ಯಾಕಂದರೆ ಪನ್ನೀರ್ ಅಷ್ಟು ಟೇಸ್ಟ್ ಇರೋದಲ್ಲ. ಸೊ ಈ ಚಟ್ನಿ ಇದರೊಳಗೆ ಫುಲ್ Correct ಆಗಿ, ಆದರೆ yes, ಜಾಸ್ತಿ ನಿಮಗೆ ಮಸಾಲೆ ಒಂಥರ ಎಮ್ಮಿ ಬರುತ್ತೆ ಆ ಥರ. ಓಕೆ ಸೊ ಅದೇ ಥರ ಎಲ್ಲನೂ ಹಾಗೆ ಸ್ಲಿಟ್ ಮಾಡಿಟ್ಕೊಳ್ಳೋಣ. ಈವ್ನಿಂಗ್ ಟೈಮಲ್ಲಿ ಇದು ಮಕ್ಕಳಿಗೆ ಆ್ಯಕ್ಚುಲಿ ಡಾಕ್ಟರ್ಸ್ ಹೇಳ್ತಾರಲ್ಲ, ಬೆಳೆಯೋ ಮಕ್ಕಳಿಗೆ ಜಾಸ್ತಿ ಪ್ರೋಟೀನ್ ಬೇಕು, ಮಿಲ್ಕ್ ಪ್ರಾಡಕ್ಟ್ ಕೊಡಿ, ಮಿಲ್ಕ್ ಕೊಡಿ, ಈಗ ಕರ್ಡ್ ಕೊಡಿ ಅಂತೆಲ್ಲ ಹೇಳ್ತಾರಲ್ವ. Okay. ಸೊ ಹಾಗೆ ಯೂಶ್ವಲಿ ಪನ್ನೀರ್ ಅಂದರೆ ಎಲ್ಲ ಪನ್ನೀರ್ ಡಿಶ್ಗೆ ಹಾಕಿ ತಿಂತಾರೆ. ಬಟ್ ಇದು ಈ ಥರ ಪಕೋಡ ಮಾಡಿ ಕೊಟ್ಟರೆ, ಅಂದರೆ ಆ ಮಿಲ್ಕ್ ಪನ್ನೀರ್ನೊಟ್ಟಿಗೆ ಸೋಯಾ ಪನ್ನೀರ್ನನ್ನು ಕೊಟ್ಟರೆ ಜಾಸ್ತಿ ಪ್ರೋಟೀನ್ ಸಿಗುತ್ತೆ. ಸೊ ಹೆಲ್ತ್ ಇಶ್ಯೂ ಮೇಲೆ ಇದು ತುಂಬ ಬೆನಿಫಿಟ್ ಇದೆ ಆ್ಯಕ್ಚುಲಿ. ಓಕೆ ಎಸ್ ಸ್ಟಫ್ ಮಾಡ್ಕೊಳ್ಳೋಣ. ಒಂದು ಥಿಂಗ್ ಇದು ಕೂಡ ಸ್ವಲ್ಪ ಬೇಗ ಆಗುತ್ತಲ್ವಾ? ಅಂದ್ರೆ ಜಾಸ್ತಿ ಇದು time ಇನ್ನೊಂದು ಬೇರೆ dish ಇನ್ನೊಂದು ಆಗಿ ಅಂದ್ರೆ ಎಲ್ಲ ಪನೀರ್ಸ್ ಅನ್ನು ಡೀಪ್ ಫ್ರೀಸ್ ಮಾಡ್ತಾರಲ್ವಾ, ಇದು ಹಾಗಿಲ್ಲ. ಇದು ರೆಫ್ರಿಜರೇಟ್ ಮಾಡಿದ್ರೆ ಸಾಕು. ಇದು ಡೈರೆಕ್ಟ್ ನೀವು ತೆಗೆದು ಡೈರೆಕ್ಟ್ ಇದು ಮಾಡಿ. ಇಲ್ಲಾಂದ್ರೆ ಎಲ್ಲ ಪನೀರನ್ನು ಬಿಸಿನೀರಲ್ಲಿ ಹಾಗೆ ಒಂದು ಸ್ವಲ್ಪ ಹೊತ್ತು ಇಡಬೇಕು, ಆಗ ಸಾಫ್ಟ್ ಆಗುತ್ತಲ್ವಾ. ಬಟ್ ಇದು ಹಾಗಿಲ್ಲ, ಇದು ಡೈರೆಕ್ಟ್ ನಾವು ಯೂಸ್ ಮಾಡ್ಕೊಳ್ಬೋದು ಹಾಗೆ. ಓಕೆ ಈಗ ಇದನ್ನ ಸ್ಟಫ್ ಮಾಡ್ಕೋಬೇಕು, ಹಾಕೊಳ್ಳಿ. ಸರಿಯಾಗಿ ಸ್ಟಫ್ ಮಾಡ್ಕೊಳ್ಬೇಕು. ಓಕೆ ಸೊ ದಟ್ ಉಪ್ಪು ಖಾರ ಫ್ಲೇವರ್ಸ್ ಎಲ್ಲ ಕರೆಕ್ಟ್ ಆಗಿ ಒಳಗೆ ಇಟ್ಕೊಳ್ಬೇಕು. ಹೌದು ಹೌದು. ಇದು ಮಾಡಿ ಅನ್ನೋದು ಸ್ವಲ್ಪ ಹೊತ್ತು ಇಡಬೇಕಾಗುತ್ತೆ ಅಥವಾ ಹೇಗೆ? ಇಲ್ಲ ಹಾಗೇನಿಲ್ಲ, ಡೈರೆಕ್ಟ್ ಇದು ಆ್ಯಕ್ಚುಲಿ ದಿಢೀರ್ ಈಗ ಏನಂತಾರೆ, ದಿಢೀರ್ ತಿಂಡಿ ಅಂತಾರಲ್ವಾ. ಓಕೆ ಸೊ ಈಗ ಯಾರಾದ್ರೂ ಮನೆಗೆ ಈಗ ಬರ್ತೀವಿ, ಈಗ ಅಂದ್ರೆ ಈಗ ಓಕೆ ಫಂಕ್ಷನ್ಸ್ ಎಲ್ಲ ಜಾಸ್ತಿ. ಓಕೆ ಸೊ ಸೊ ಮನೆಯಲ್ಲಿ ಯೂಶುವಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಜ್ಯೋತಿ ಅವರೇ ಎಲ್ಲಿದ್ದೀರಾ, ನಾ ಮನೆಯಲ್ಲಿದ್ದು ಈಗ 15 ನಿಮಿಷದಲ್ಲಿ, ಈಗಂತೂ ಫಂಕ್ಷನ್ ಟೈಮು, ಬರೀ ಮದುವೆ ಮುಂಜಿ ಏನು ಗೃಹ ಪ್ರವೇಶ ಅಂತ ಹೇಳ್ಕೊಂಡು ಇನ್ವಿಟೇಷನ್ ಕೊಡ್ಲಿಕ್ಕೆ ಬರ್ತಾ ಇರ್ತಾರಲ್ವಾ. ಸೊ ಆಗ ಈಗ 15 ನಿಮಿಷದಲ್ಲಿ ಬರ್ತೇವೆ, ಇದ್ದೀರಾ ಮನೆಯಲ್ಲಿ ಅಂತ ಹೇಳ್ತಾರೆ. ಆಗ ನಮ್ಮ ಮನೇಲಿ ಏನೂ ಇರೋದೇ ಇಲ್ಲ. ಸೊ ಹಾಗೆ ಇಂಥದ್ದೇನಾದ್ರೂ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಅಂದ್ರೆ 15 ನಿಮಿಷ ಅವ್ರು ಬರೋದ್ರಷ್ಟೊತ್ತಿಗೆ ನಾವು ಮಾಡಿ ರೆಡಿ ಮಾಡ್ಕೊಳ್ಬೋದು. ಸೊ ಇದು ಹೊರಗಡೆನೂ ಸ್ವಲ್ಪ ಹೀಗೆ ಓಕೆ ಸೊ ನಮ್ಮ ಏನಾದರೂ ಅತಿಥಿಗಳು ಬರ್ತಾರಂತ ಆದ್ಮೇಲೆ ನಮ್ಮ ಮನೇಲಿ ಹಾಗೆ ಏನು ಕೊಡದೆ ಕಳಿಸುವಂಥ ಸಂಪ್ರದಾಯ ಇಲ್ಲ. ಅದು ನಮ್ಮ ಗುಡ್ಲದ್ದು ಸಂಪ್ರದಾಯ ಎಲ್ಲ ಕಾಣಿಸುತ್ತಲ್ಲ. ಸೊ ನಾವೇನು ಅತಿಥಿ ಸತ್ಕಾರ ಮಾಡಿನೇ ಕಳಿಸೋದು. ಅತಿಥಿ ಸತ್ಕಾರ ಏನೋ ನಾವು ಮಾಡ್ತೀವಿ, ಬಟ್ ಅದನ್ನು ಕೂಡ ಚಂದ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ ಮಾಡಿ ಕಳಿಸ್ಬೇಕು. ಎಸ್ ಓಕೆ. ಸೊ ಫ್ರೀ ಇರುವಾಗ ಏನು ಮಾಡ್ತೀರಾ ಮನೆಯಲ್ಲಿ, ಯಾರ್ಯಾರು ಇದ್ದೀರಾ ಆ್ಯಂಡ್ ಏನು ಮಾಡ್ತೀರಾ ನೀವು? ನನಗೆ 2 ಮಕ್ಕಳು. ಓಕೆ ಒಬ್ಬನು ಡಾಕ್ಟರ್ ಕಲಿತಾ ಇದ್ದಾನೆ, ಈಗ MS ಆಫ್ಥಲ್ಮಾಲಜಿ ಮಾಡ್ತಾ ಇದ್ದಾನೆ. ಓಕೆ ಸೊ ಇನ್ನೊಬ್ಬ ಸೆಕೆಂಡ್ PUC ಗೆ ಹೋಗ್ತಾ ಇದ್ದಾನೆ ಈಗ. ಓಕೆ ನನ್ನ ಗಂಡ ಇದು ಬಿಲ್ಡರ್ ಇಂಜಿನಿಯರ್. ಓಕೆ ನಾನು ಮನೆಯಲ್ಲೇ ಫ್ರೀ ಇರುವಾಗ ಏನು ಮಾಡ್ತೀರಿ ಅಂತ ಅದೊಂದು ಗೊತ್ತು. ಅಡುಗೆ ಮನೆಯಲ್ಲಿ ಏನಾದರೂ ಹೊಸ ಅದೇನಾದರೂ ಡಿಶ್ ಏನಾದರೂ ರೆಡಿ ಮಾಡ್ತಾ ಇರ್ತೀರ ಅಂತ ಒಂದು ಗೊತ್ತು. ನೀವು ಹೇಳುವಾಗ ಸಮಥಿಂಗ್ ಕೆಲವೆಲ್ಲ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳುವಾಗೆಲ್ಲ ಗೊತ್ತಾಗ್ತದೆ, ಬಿಕಾಸು ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ನಾಲೆಜ್ ಇದೆ ಅಂತ ಹೇಳಿ. ಸೊ ಏನು ಮಾಡ್ತಾರೆ ಸ್ಪೆಷಲ್ ಆಗಿ ಮನೆಯಲ್ಲಿ? ಜಾಸ್ತಿ ಮನೆ ಕೆಲಸ ಮತ್ತು ನನ್ನ ಗಂಡಂದು ಆಫೀಸ್ ಕೆಲಸ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಮಾಡ್ತೀನಿ. ಮತ್ತು ಮಕ್ಕಳಿದ್ದು ನನ್ನ ಮಗ ಇಲ್ಲಿ ತನಕ ಈಗ PUC ಯಲ್ಲಿ ಹೋಗ್ತಾ ಇಲ್ಲ, ನನ್ನ ಮಗ ಚೆಸ್ಸಲ್ಲಿದ್ದ.
Okay. ಸೊ ಅವನನ್ನೆಲ್ಲ ಕರ್ಕೊಂಡು ಹೋಗೋದು, ಆಲ್ ಇಂಡಿಯಾ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ಅದರಲ್ಲಿ ತುಂಬ ಬ್ಯುಸಿ ಇದ್ದೆ. ಈಗ ಒಂದು ವರ್ಷ 2 ವರ್ಷದಿಂದ ಸ್ವಲ್ಪ ಸ್ಟಾಪ್ ಮಾಡಿದೆ. ಈಗ PUC ಎಲ್ಲ ಓದಬೇಕಲ್ಲ, ಹಾಗಾಗಿ. ಸೊ ಅದರಲ್ಲಿ ಆಲ್ ದಿ ಬೆಸ್ಟ್ ಚೆಸ್ಸಿಗೆ. ಸೊ ಒಳ್ಳೆ ಥ್ಯಾಂಕ್ ಯು ಸೋಮಶೇಖರ್. ಇನ್ನೊಂದೇನು ಗೊತ್ತಾ, ಈಗ ಈ ಪನ್ನೀರಿಗೆ ನಾನು ಬರೀ ಗ್ರೀನ್ ಚಟ್ನಿ ಮಾತ್ರ ಸ್ಟಫ್ ಮಾಡಿದ್ದು. ಅದೇ ಥರ ಇನ್ನೊಂದು ಇಲ್ಲಿ ಟೊಮೆಟೊ ಗಾರ್ಲಿಕ್ ಚಟ್ನಿ ಅಂತ ಇದೆ. ಸೊ ಇದು ನಾನು ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದು ಮಾಡೋದು ಮೋಸ್ಟ್ಲಿ ಎಲ್ರಿಗೂ ಗೊತ್ತುಂಟು, ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಂಡು. ಗಾರ್ಲಿಕ್, ರೆಡ್ ಚಿಲ್ಲಿ, ಟೊಮೆಟೊನೆಲ್ಲ ಫ್ರೈ ಮಾಡಿಕೊಂಡು ಈ ಥರ ಸ್ಮೂತ್ ಪೇಸ್ಟ್ ಮಾಡಿಕೊಂಡು. ಸೊ ಇದೀಗ ಒಂದು ಸೈಡ್ ನಾನೀಗ ಏನು ಇಲ್ಲಿ ಗ್ರೀನ್ ಚಟ್ನಿ ಹಾಕೊಂಡು, ಇನ್ನೊಂದು ಸ್ಲಿಟ್ ಇದೆ ಅಲ್ವಾ, ಅದಕ್ಕೆ ಈ ಚಟ್ನಿ ಹಾಕೊಂಡ್ರೆ ಒಂಥರ ಬೈಟಿಂಗ್ ಅಲ್ಲಿ ಒಂಥರ ಯಮ್ಮಿ ಬರುತ್ತೆ, ಡಬಲ್ ಟೇಸ್ಟ್ ಬರುತ್ತೆ. ಸೊ ಅದು ಒಂಥರ ಎರಡು ಕೂಡ ಮಾಡ್ತಾ ಇದ್ರಿ. ಇದು ಚಟ್ನಿಯಲ್ಲಿ ಅಗೇನ್ ಇನ್ನೊಂದು ಟೊಮೆಟೊ ಗಾರ್ಲಿಕ್ ಚಟ್ನಿ. ಅದನ್ನ ಯೂಸ್ ಮಾಡಿ. ಸೊ ಇಲ್ಲಿ ಒಂದ್ ಸೈಡ್ ಈಗ ನಾನು ಗ್ರೀನ್ ಚಟ್ನಿನ, ಮಲ್ಟಿಪರ್ಪಸ್ ಚಟ್ನಿನ ಹಾಕೊಳ್ತಾ ಇದ್ದೇನೆ. ಇನ್ನೊಂದು ಸೈಡ್ ನಾನು ಟೊಮೆಟೊ ಗಾರ್ಲಿಕ್, ಒಂಥರ ಬೇರೆ ಟೇಸ್ಟ್ ಬರುತ್ತೆ. ಓಕೆ. ಸ್ವಲ್ಪ ಖಾರ ಜಾಸ್ತಿ ಇದೆ. ಇದೊಂಥರ ಟ್ಯಾಂಗಿ ಸ್ಪೈಸಿ, ಒಂಥರ ಇದೊಂಥರ ಏರಿ ಸ್ಪೈಸಿ ಆ ಥರ. ಏರಿ ಅಂದರೆ ಖಾರ, ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಅದ್ರದ್ದು ಒಂಥರ. ಸೊ ನೀವು ಹೇಳುವಾಗ ಗೊತ್ತಾಗ್ತದೆ ಡಿಶ್ ಇದು, ಅಂದ್ರೆ ನೀವೆಲ್ಲ ಮಾತಾಡುವಾಗ ಅನುಭವಿಸಿ ನೋಡಿ, ಇದು ಬೈಟ್ ಮಾಡಿ ನೋಡಿ, ಆಮೇಲೆ ನೀವೇ ಅದನ್ನ ಫೀಲ್ ಮಾಡ್ಕೊಳ್ಳಿ ನೀವೇ. ಸೊ ಎಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಸೊ ಪಕೋಡ ತುಂಬ ಕೇಳಿದ್ದೀವಿ, ಬಟ್ ಪನ್ನೀರ್ ಪಕೋಡ ಇಷ್ಟು ತನಕ ಕೇಳಿದ್ದೀನಿ, ಬಟ್ ಟೇಸ್ಟ್ ಮಾಡೋದು ಫಸ್ಟ್ ಟೈಮ್. ನೋಡೋಣ. ಓಕೆ, ಮ್ಯಾರಿನೇಟ್ ಮಾಡಿ ಇಟ್ಟಾಗಿದೆ. ಈಗ ಇದನ್ನ ಡಿಪ್ ಮಾಡಿ ಡೀಪ್ ಫ್ರೈ ಮಾಡಬೇಕು. ಅದಕ್ಕೋಸ್ಕರ ನಾವೀಗ ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಸೊ ಕಡಲೆ ಹಿಟ್ಟು ಹದ ಅಂತ ಹೇಳಿದ್ರೆ ಈಗ ನಾರ್ಮಲ್ ಆಗಿ ನಾವು ದೋಸೆ ಪೋಡಿಗೆ ನಾವು ಕಲಿಸ್ಕೊಳ್ತೀವಲ್ಲ, ಅದೇ ಥರ. ಸೊ ಅದು ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾವು ಕಲಿಸ್ಕೊಳ್ಳೋಣ. ಈಗ ಒಂಚೂರು ಉಪ್ಪು, ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು. ಎಷ್ಟು ಬೇಕೋ ಅಷ್ಟು ಮಾತ್ರ, ಆಲ್ರೆಡಿ ನಾವು ಉಪ್ಪು ಹಾಕೊಂಡಿದ್ದೀವಿ. ಇದಕ್ಕೆ ಅರುಣ ಮಸಾಲ ಕೊಡ್ತೀರಾ? ಖಾರ? ಹೌದು, ಖಾರ. ಸೊ ಅರುಣ ಮೆಣಸು ನೋಡಿ ಬಳಸ್ಕೊತಾ ಇದ್ದೀವಿ. ಅಚ್ಚ ಖಾರದ ಹುಡಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಇದು ಕೋಟಿಂಗಿಗಲ್ವಾ, ಸ್ವಲ್ಪ ಜಾಸ್ತಿನೇ ಖಾರ ಬೇಕು. ಸಾಕು ಕಾಣಿಸುತ್ತೆ, ನಿಮ್ಗೆ ಗೊತ್ತಿಲ್ಲ ಇದೆಷ್ಟು ಖಾರ. ಸೊ ಟ್ರೈ ಟು ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣ ಮಸಾಲ. ಸೊ ಪ್ರತಿ ಸಾಂಬಾರ್ ಪೌಡ್ರ್ ಏನಿದೆ, ಸೊ ಎಲ್ಲ ಕೂಡ ರೆಡಿಮೇಡ್ ಆಗಿ ಸಿಗುವಂಥದ್ದು, ಬಳಸ್ಕೊಳ್ಬೋದು. ಅಡುಗೆ ಮನೆಯಲ್ಲಿ ಇನ್ನಷ್ಟು ಈಸಿಯಾಗಿ ಕೆಲಸವನ್ನು ಮಾಡ್ಬೋದು. ನೆಕ್ಸ್ಟ್ ಒಂಚೂರು ಬೇಕಾದರೆ ರುಚಿಗೆ ಚಾಟ್ ಮಸಾಲ ಮಿಕ್ಸ್ ಮಾಡಿ. ಚಾಟ್ ಮಸಾಲ. ಓಕೆ, ಈಗ ನೀರು ಕೊಡಿ ಒಂಚೂರು. ಹಾಕೊಳ್ತೀರಾ? ಜಾಸ್ತಿ ನೀರು ಆಗಬಾರ್ದು, ಓಕೆ, ಗಂಟು ಇರಬಾರ್ದು. ಓಕೆ. ಸೊ ನೀಟಾಗಿ ಪೇಸ್ಟ್ ಆಗಬೇಕು. ಹೌದು, ಜಾಸ್ತಿ ನೀರಾದರೆ ಎಣ್ಣೆ ಜಾಸ್ತಿ ಹೇಳ್ಕೊಳ್ತದೆ, ಪ್ಲಸ್ ಅದಕ್ಕೆ ಅಂಟುದಿಲ್ಲ. ಪನ್ನೀರಿಗೆ ಅಂಟಿ ಕೂತ್ಕೊಳ್ಬೇಕು. ಎಣ್ಣೆ ಬಿಸಿ ಮಾಡ್ತೀರಾ? ಸೊ ಒಂದು ಸೈಡಲ್ಲಿ ಆಗ್ತಾ ಇದೆ, ಇನ್ನೊಂದು ಸೈಡಲ್ಲಿ ಎಣ್ಣೆ ಬಿಸಿಗಿಡುವ. ಸೊ ವೀಕ್ಷಕರೇ, ಬಳಸ್ಕೊಳ್ತಾ ಇದ್ದೀವಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, 0% ಕೊಲೆಸ್ಟ್ರಾಲ್ ಇರುವಂಥದ್ದು. ಆ್ಯಂಡ್ ಸೊ ಮನೆಯಲ್ಲಿ ಯಾವುದೇ ಡಿಶ್ ಮಾಡುವಾಗ, ಎಣ್ಣೆ ಡಿಶ್ ಆಗಿರಲಿ ಅಥವಾ ಯಾವುದೇ ಡಿಶ್ ಆಗಿರಲಿ ಮಾಡುವಾಗ ಹೆದರಿಕೆ ಬೇಡ. ಸೊ ಪ್ರಾಯದವರಿಗೆ ಎಣ್ಣೆ ತಿಂಡಿ ಎಲ್ಲ ಜಾಸ್ತಿ ತಿನ್ನಬಾರ್ದು ಅನ್ನುವಂಥದ್ದು. ಸೊ 0% ಕೊಲೆಸ್ಟ್ರಾಲ್ ಇರುವಂಥದ್ದು ಆಯಿಲ್ ಹಾಕ್ಕೊಳ್ತಾ ಇದ್ದೀವಿ. ಸಾಕಾಗುತ್ತಾ? ಸಾಕು. ಈ ಥರ ಪೇಸ್ಟ್ ಮಾಡ್ಕೋಬೇಕು. ಜಾಸ್ತಿ ನೀರು ಆಗಬಾರ್ದು, ಎಣ್ಣೆ ಹೇಳ್ಕೊಳ್ತದೆ. ಜಾಸ್ತಿ ಗಟ್ಟಿನೂ ಆಗಬಾರ್ದು, ಅದಕ್ಕೆ ಕೋಟಿಂಗ್ ಪರವಾಗಿ. ಸೊ ಮನೆಯಲ್ಲೇ ಈ ರೀತಿಯಾಗಿರುವಂಥ ಖಾದ್ಯಗಳನ್ನು ಮಾಡಿಕೊಂಡು ಆರೋಗ್ಯಕರವಾಗಿರ್ಬೋದು, ಮತ್ತು ಮನೆಯಲ್ಲಿ ಅಮ್ಮ ಮಾಡಿದಂಥ ಖಾದ್ಯಗಳನ್ನು ತಿನ್ಬೋದು. ಸೊ ಅದರಷ್ಟು ಖುಷಿ ಬೇರೆ ಯಾವುದಿಲ್ಲ ಅಂತ ಐ ಗೆಸ್ ಮಕ್ಕಳಿಗೆ. ನೆಕ್ಸ್ಟ್, ಈಗ ಇದು ರೆಡಿಯಾಗಿದೆ, ಕಾಯಿಸ್ಕೊಳ್ಳೋಣ. ಮ್ಯಾರಿನೇಟ್ ಮಾಡಿ ಆಗಿದೆ, ಹಿಟ್ಟು ರೆಡಿಯಾಗಿದೆ.
ಎಲ್ಲ ಹಾಕೊಂಡಾಗಿದೆ. ಈಗ ಡಿಪ್ ಮಾಡಿ ಹಾಕೊಳ್ಳಿಕ್ಕೆ. ಕೆಂಪು ಆಗೋಷ್ಟು ತನಕ ಕಾಯಿಸ್ಬೇಕು. ಓಕೆ, ಎರಡು ಸೈಡ್ ಡಬಲ್ ಸೈಡ್. ಸೊ ಇದು ಇವಾಗ ಆಗಿದೆ. ಈಗ ಓಕೆ, ಸ್ವಲ್ಪ ಸಿಮ್ ಮಾಡ್ಕೊಳ್ಳೋಣ. ಇವಾಗ ರೆಡಿಯಾಗಿದೆ ಇದು. ಇದರ ಮೇಲೆ ಸ್ವಲ್ಪ ಚಾಟ್ ಮಸಾಲನ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಇನ್ನೊಂಚೂರು ಟೇಸ್ಟ್, ಒಂಚೂರು ಫ್ಲೇವರ್. ಸೊ ಎಲ್ಲದಕ್ಕೂ ಚಾಟ್ ಮಸಾಲ, ಇವನ್ ಫ್ರೂಟ್ಸ್ ಕಟ್ ಮಾಡಿಟ್ರು ಅದಕ್ಕೆ ಚಾಟ್ ಮಸಾಲ ಸ್ಪ್ರಿಂಕಲ್ ಮಾಡಿ ತಿಂತಾರೆ. ಸೊ ಏನಿದೆ ಚಾಟ್ ಮಸಾಲದಲ್ಲಿ ಅಂತ ಒಂದು ಇಂಟ್ರೆಸ್ಟ್ ಅಂತ ನಂಗೆ ಗೊತ್ತಿಲ್ಲ. ಎಸ್, ಎಕ್ಸ್ಟ್ರಾ ಟೇಸ್ಟ್ ಒಂದು ಅಷ್ಟೇ. ಸೊ ಇದು ಇವಾಗ ಆಗಿದೆ. ಓಕೆ, ಇದೀಗ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಗುಂಟು ಅಂತ ಹೇಳಿ. ಸೊ ವೀಕ್ಷಕರೇ, ಆದಷ್ಟು ಬೇಗ ಮನೆಯಲ್ಲಿ ತಯಾರಿಸುವಂತಹ ಖಾದ್ಯ, ಆದಷ್ಟು ಬೇಗ ಅಂತ ಹೇಳಿದ್ರೆ, ಸೊ ಆಲ್ರೆಡಿ ಇವರು ಹೇಳಿದಾಗೆ ಯಾರಾದರೂ ಅತಿಥಿಗಳು ಗೆಸ್ಟ್ ಯಾರಾದರೂ ಬರ್ತಾರೆ ಅಂತ ಹೇಳುವಾಗ ಸೊ ಇಮಿಡಿಯೇಟ್ಲಿ ಮನೆಯಲ್ಲಿ ರೆಡಿ ಮಾಡ್ಬೋದು. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಅದು ಆರೋಗ್ಯಕ್ಕೂ ಉತ್ತಮವಾಗಿರುವಂಥ ಖಾದ್ಯ ಅಂತ ಹೇಳ್ಬೋದು. ಸೊ ಟೇಸ್ಟ್ ಮಾಡ್ತೀನಿ, ಟೇಸ್ಟ್ ಹೇಗಿದೆ ಅಂತ ಅದನ್ನು ಕೂಡ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ಡಿಶನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ಚಿಕ್ಕದಾಗಿ ಚೊಕ್ಕದಾಗಿ ಒಂದ್ಸಲ ನೋಡೋಣ. ಸೋಯಾ ಪನ್ನೀರ್ ಸ್ಯಾಂಡ್ವಿಚ್ ಪಕೋಡ ತಯಾರಿಸುವ ವಿಧಾನ. ಮೊದಲು ತೆಂಗಿನ ತುರಿ, ಹಸಿಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸೋಯಾ ಪನ್ನೀರನ್ನು ಅರ್ಧ ಭಾಗ ಮಾಡಿಕೊಂಡು ತಯಾರಿಸಿದ ಚಟ್ನಿಯನ್ನು ಒಂದು ಭಾಗಕ್ಕೆ ತುಂಬಿ ಇನ್ನೊಂದು ಭಾಗಕ್ಕೆ ಕೆಂಪು ಚಟ್ನಿಯನ್ನು ತುಂಬಿಸಿಡಿ. ಆನಂತರ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಮೆಣಸಿನ ಪುಡಿ, ಚಾಟ್ ಮಸಾಲ ಪುಡಿ, ಸ್ವಲ್ಪ ನೀರು ಹಾಕಿ ಗಂಟು ಬಾರದ ಹಾಗೆ ಕಲಸಿ ಬಳಿಕ ಪನ್ನೀರನ್ನು ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿದರೆ ರುಚಿಕರ ಸೋಯಾ ಪನ್ನೀರ್ ಸ್ಯಾಂಡ್ವಿಚ್ ಪಕೋಡ ಟೊಮ್ಯಾಟೊ ಸಾಸ್ನೊಂದಿಗೆ ಸವಿಯಲು ಬಲು ಸ್ವಾದಿಷ್ಟ. ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ರುಚಿ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ ತೆಗೆದುಕೊಳ್ಳುವಂತಹ ಸಮಯ. ಸೊ ವಿರಾಮದ ಈ ಭಾಗದಲ್ಲಿ ಸೋಯಾ ಪನ್ನೀರ್ ಸ್ಯಾಂಡ್ವಿಚ್ ಪಕೋಡ ಏನಿದೆ, ಸೊ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬಂದಾಯಿತು. ಆ್ಯಂಡ್ ಬ್ರೇಕ್ನ ನಂತರ ಗೋಧಿ ಹಲ್ವಾ, ಸ್ಪೆಷಲ್ ಆಗಿರುವಂಥ ಗೋಧಿ ಹಲ್ವಾ ಹೇಗೆ ಮಾಡೋದು ಅನ್ನೋದನ್ನು ಜ್ಯೋತಿ ಅವರು ಹೇಳ್ಕೊಡ್ತಾ ಇದ್ದಾರೆ. ಒಂದು ಸಣ್ಣ ವಿರಾಮದ ನಂತರ. ವೀಕ್ಷಕರ, ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂಥ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಸೊ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಹಾಗೆ ಒಂದು ಕಾರ್ಯಕ್ರಮದ ಪ್ರಾಯೋಜಕರಾಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹಾಗೆ ಒಂದು ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಡ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಹಾಗೂ ಸರ್ಫಾ ಕೋಟ್ಸ್. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಎಸ್, ಸೊ ಏನು ಮಾಡ್ತಿದ್ದಾರೆ ಈಗ? ಈಗ ಸ್ವೀಟ್ ಮಾಡ್ತಾ ಇದ್ದೇನೆ, ಗೋಧಿ ಹಿಟ್ಟಿನ ಹಲ್ವಾ. ಒಂದು ಲೈಟ್ ಖಾರ, ಇನ್ನೊಂದು ತುಂಬ ಸ್ವೀಟ್. ಎಸ್, ಗೋಧಿ ಹಿಟ್ಟಿನ ಹಲ್ವಾ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ರೆಡಿ ಇದೆ. ಮತ್ತೆ ಏನು ಮಾಡೋಣ? ಈಗ ಫಸ್ಟಿಗೆ ಓಕೆ, ಒಂದು ಪಾತ್ರೆ ತಗೊಳ್ಳೋಣ. ಓಕೆ, ಇದಕ್ಕೆ ಬೇಕಾಗಿರೋದು ಗೋಧಿ ಹಿಟ್ಟು ಓಕೆ 1 ಕಪ್, ಸಕ್ಕರೆ 1 ಕಪ್, ಎಸ್, ಹಾಲು 1 ಕಪ್, ಎಸ್, ಮೂರು ಕೂಡ ಅರ್ಧ ಕಪ್ನಷ್ಟು ತುಪ್ಪ. ಮೂರು ಕೂಡ ಸೇಮ್ ಕ್ವಾಂಟಿಟಿ. ಹೌದು, ಗೋಧಿ ಹಿಟ್ಟು, ಸಕ್ಕರೆ, ಹಾಲು, ಮತ್ತೆ ಒಂದು ಸ್ವಲ್ಪ ಫ್ಲೇವರಿಗೆ ಏಲಕ್ಕಿ ಪುಡಿ, ಆಮೇಲೆ ಗಾರ್ನಿಷ್ ಮಾಡಲಿಕ್ಕೆ ಡ್ರೈ ಫ್ರೂಟ್ಸ್. ಓಕೆ, ಈಗ ಫಸ್ಟಿಗೆ ಹಾಲು ಮತ್ತು ಸಕ್ಕರೆಯನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಓಕೆ, ಯಾಕೆಂದರೆ ಗೋಧಿ ಹಿಟ್ಟು ಹುರಿದ ಮೇಲೆ ಇಮಿಡಿಯೇಟ್ ಇದನ್ನ ಹಾಕೋದು. ಓಕೆ, ಸೊ ಅದನ್ನ ಹುರಿಲಿಕ್ಕೆ ಮಾತ್ರ ಒಂದು ಸ್ವಲ್ಪ ಟೈಮ್, ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಓಕೆ,
ಅದು ಆಗ್ತಾ ಇರಲಿ. ಓಕೆ, ನಾವೀಗ ಗೋಧಿ ಹಿಟ್ಟು ಸೊ ನಂಗೊಂದು ಕಡಾಯಿ ಕೊಡ್ತೀರಾ? ಕಡಾಯಿ ಆನ್ ಮಾಡ್ಲಾ? ಓಕೆ. ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಡಿ ಅಲ್ಲ, ಓಕೆ. ಯಾಕೆಂದ್ರೆ ಇದು ಸೀದೋಗ್ಬಾರ್ದು. ಇದು ಸ್ಮೆಲ್ ಬರುವ ತನಕ ಇದೊಂಥರ ಪರಿಮಳ ಬರುತ್ತೆ ಒಂಚೂರು ಹೊರದ ನಂತರ, ಅಲ್ಲಿ ತನಕ ನಾವು ಹೊರಿತೇವೆ. ಸ್ಮೆಲ್ ಎಲ್ಲ ಹೌದು. ಇದು ಗೋಧಿ ಹಿಟ್ಟು ಹುರಿಯೋದು ಒಂದೇ ಸ್ವಲ್ಪ ಕಷ್ಟದ ಕೆಲಸ, ಯಾಕಂದ್ರೆ ತುಂಬಾ ಟೈಮ್ ತಗೊಂಡು 10 ನಿಮಿಷ ಬೇಕು. ಆಮೇಲೆ ಏನಿಲ್ಲ, ಅದನ್ನ ಹಾಲು ಹಾಕಿದ ತಕ್ಷಣ ಗಟ್ಟಿ ಆಗುತ್ತೆ, ಅಲ್ಲಿಗೆ ರೆಡಿ. ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಗೋಧಿ ಹುಡಿ ಫ್ರೈ ಮಾಡುತ್ತೆ. ಹೌದಾ, ನಂಗೆ ಗೊತ್ತಿಲ್ಲ. ಬಟ್ ಈ ಸ್ವೀಟ್ ಅಲ್ಲಿ ಇದು ಒಂದೇ, ಇದೊಂದು ಸ್ವಲ್ಪ ಜಾಸ್ತಿ ಟೈಮ್ ತಗೋದು ಅಷ್ಟೇ. ಜೋರಾಗಿಟ್ಟು ಕೂಡ ಫ್ರೈ ಮಾಡ್ಕೊಳ್ಳಿ, ನಿಧಾನಕ್ಕೆ ಫ್ರೈ ಮಾಡಿ, ಅದ್ರದ್ದು ಸ್ವೀಟ್ ಸ್ಮೆಲ್ ಹೋಗ್ಬೇಕು ಅಷ್ಟೇ. ಇದು ಕಂಟಿನ್ಯೂಸ್ ಸ್ಟರ್ ಮಾಡಿ, ಅದಾದ್ರೆ ಆಫ್ ಮಾಡಿಬಿಡಿ. ಅದು ಡಿಸಾಲ್ವ್ ಆಗುತ್ತೆ, ಅದರಷ್ಟಕ್ಕೆ ಆಗುತ್ತೆ. ಆಫ್ ಮಾಡಲಾ? ಓಕೆ. ಸಕ್ಕರೆ ಎಲ್ಲ ಕಲಸಿ ಆಗಿದೆ. ಓಕೆ. ಇದು ಕಂಟಿನ್ಯೂಸ್ ಸ್ಟರ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ಸೀದೋಗುತ್ತೆ. ಹೌದು. ಓಕೆ, ಒಂದು 5-10 ನಿಮಿಷ ಹುರ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ? ಓಕೆ, ಇದು ಪರಿಮಳ ಬರ್ತಾ ಇದೆ ಇವಾಗ. ಇದು ಕಲರ್ ಒಂಚೂರು ಬ್ರೌನಿಶ್ ಕಲರ್ ಬರೋ ತನಕ ಹುರ್ಕೊಳ್ಬೇಕು. ಓಕೆ. ಈಗ ಅರ್ಧ ಕಪ್ಪಿನಷ್ಟು ತುಪ್ಪ ಹಾಕೊಂಡು ಒಂಚೂರು ಹುರಿಬೇಕು. ಓಕೆ, ಹಾಕ್ಲಿ. ಅಂದ್ರೆ ಗೋಧಿ ಹಲ್ವಾ ಥರನೇ ಬ್ರೌನಿಶ್ ಕಲರ್ ಬರಬೇಕಿದು. ಇದು ಗೋಧಿ ಹಿಟ್ಟಿದ್ದು. ಪರಿಮಳ ಬರ್ತದೆ. ಇನ್ನೊಂದು 3-4 ನಿಮಿಷ ಹೊರ್ಕೊಳ್ಬೇಕು. ಹೀಗೆ ಯೆಲ್ಲೋಯಿಶ್ ಕಲರ್ ಹೋಗಿ ಬ್ರೌನಿಶ್ ಕಲರ್ ಬರಬೇಕು. ಇವಾಗ ಇದು ಬ್ರೌನ್ ಕಲರ್ ಟರ್ನ್ ಆಗಿದೆ. ಈಗ ನಾವು ಈ ಸೊಲ್ಯೂಷನ್ ಇರುತ್ತೆ, ಇದನ್ನ ಹಾಕೊಳ್ಳೋಣ. ಕಂಟಿನ್ಯೂಸ್ ಸ್ಟರ್ ಮಾಡಬೇಕು. ಈಗ ಆಯ್ತು, ಒಂದು 2 ನಿಮಿಷದಲ್ಲಿ ಇದು ಗಟ್ಟಿ ಆಗುತ್ತೆ. ಅಲ್ಲಿಗೆ ರೆಡಿ. ಅದಕ್ಕೆ ಹೇಳಿದ್ದು ಅದನ್ನ ಸಕ್ಕರೆ ಮತ್ತು ಹಾಲನ್ನು ರೆಡಿ ಮಾಡಿ ಇಟ್ಕೊಳ್ಳಿ, ಡಿಸಾಲ್ವ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ಕೊಂಡು. ಇದೀಗ ತಳ ಬಿಡುವ ತನಕ ಇದನ್ನ ಸ್ವಲ್ಪ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಬಾಯಿಗೆ ಅಂಟಿಕೊಳ್ತದೆ. ಸೊ ಹಾಗೆ ಇದಕ್ಕೊಂಚೂರು ಏಲಕ್ಕಿ ಪುಡಿ ಹಾಕೊಳ್ಳೋಣ, ಫ್ಲೇವರ್ ಬರುತ್ತೆ ಒಂಚೂರು. ಸ್ವಲ್ಪ ಫ್ರೈ ಮಾಡಿದ್ರೆ ಓಕೆ ಆಯ್ತು. ಇದು ಟ್ರೈ ಈಗ ತಳ ಬಿಟ್ಕೊಂಡು ಬರ್ತಾ ಇದೆ ಅಲ್ವಾ? ಸೊ ಹಾಗೆಂದ್ರೆ ಇದು ಆಯಿತು ಅಂತ ಲೆಕ್ಕ. ಸೊ ಇದನ್ನ ನಾವೀಗ ಹೀಗೇನೆ ಡೈರೆಕ್ಟ್ ನಿಮಗೆ ಸರ್ವ್ ಮಾಡ್ಬೋದು. ಒಂಚೂರು ಟೈಮ್ ಉಂಟು, ಒಂದು 10 ನಿಮಿಷ ವೆಯ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಟ್ರೇಗೆ ಗ್ರೀಸ್ ಮಾಡಿಕೊಂಡು ಇದಕ್ಕೆ ಹಾಕಿ ಪೀಸ್ ಮಾಡಿಕೊಂಡು ನೀಟಾಗಿ ಪ್ರೆಸೆಂಟ್ ಮಾಡ್ಬೋದು. ಹಾಂ, ಓಕೆ. ಇದು ಆಕ್ಚುಲಿ ಎಷ್ಟು ದಿನ ಇಟ್ಕೊಳ್ಬೋದು ಈ ಸ್ವೀಟ್ ಅನ್ನು? ಈಗ ಇದು ನಮ್ಮ ಮನೆಯಲ್ಲಂತೂ ಮಾಡಿ ಒಂದು ಅರ್ಧ ಗಂಟೆಯಲ್ಲಿ ಖಾಲಿ ಆಗುತ್ತೆ. ಈ ಥರ ಮಾಡಿಕೊಂಡು ಅದರ ಮೇಲೆ ಬೇಕಾದರೆ ಈ ಡ್ರೈ ಫ್ರೂಟ್ಸ್ ಪೀಸಸನ್ನು ಗಾರ್ನಿಷ್ ಮಾಡ್ಕೊಳ್ಬೋದು. ಸೊ ಅದೊಂದು 10-15 ನಿಮಿಷ ಆರಿದ ಮೇಲೆ ಕಟ್ ಮಾಡಿದರೆ ಒಂಚೂರು ನೀಟಾಗಿ ಬರುತ್ತೆ. ನೀವು ಒಂಥರ ಗಡಿಬಿಡಿ ಮಾಡಿ ಕಟ್ ಮಾಡಿದರೆ ಒಂಚೂರು ಶೇಪ್ ಎಲ್ಲ ಔಟ್ ಆಗುತ್ತೆ ಅಷ್ಟೇ. ತಣ್ಣದ ನಂತರ ನೀಟಾಗಿ ಕಟ್ ಮಾಡ್ಲಿಕ್ಕೆ ಬರುತ್ತೆ. ಈಗ ಗಾರ್ನಿಷ್ ಮಾಡ್ಕೊಂಡಾಯ್ತಾ? ಸೊ ಈಗ ಇದು ರೆಡಿ ಆಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇದನ್ನು ಕಟ್ ಮಾಡಿಕೊಂಡು ಆಮೇಲೆ ತಿನ್ಬೋದು, ಪ್ರೆಸೆಂಟ್ ಮಾಡಿ. ಓಕೆ, ಹೇಗಿದೆ ತಿಂದು ನೋಡಿ ಹೇಗಿದೆ ಅಂತ ಹೇಳಿ. ಎಸ್ ಜ್ಯೋತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ರೆಡಿ ಆಗಿದೆ. ಸೊ ಟೇಸ್ಟ್ ನೋಡಿ ಆಮೇಲೆ ಹೇಗೆ ಆಗಿದೆ ಅಂತ ಹೇಳ್ತೀನಿ. ಸ್ಪೆಷಲ್ ಹಲ್ವಾ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಸಲ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು. ಗೋಧಿ ಹಿಟ್ಟಿನ ಹಲ್ವಾ ತಯಾರಿಸುವ ವಿಧಾನ. ಮೊದಲು ಸಕ್ಕರೆಯನ್ನು ಸಮ ಪ್ರಮಾಣದ ಹಾಲಿನಲ್ಲಿ ಕಲಸಿಕೊಳ್ಳಿ. ಇನ್ನೊಂದೆಡೆ ಸಕ್ಕರೆಯ ಸಮ ಪ್ರಮಾಣದಷ್ಟು ಗೋಧಿ ಹಿಟ್ಟನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿದು ಬಳಿಕ ಸ್ವಲ್ಪ ತುಪ್ಪ ಹಾಕಿ ಹುರಿಯಿರಿ. ಹಸಿ ವಾಸನೆ ಹೋದ ನಂತರ ಹಾಲನ್ನು ಹಾಕಿ ತಳ ಬಿಡುವವರೆಗೂ ಕೈ ಬಿಡದೆ ತಿರುವಿ ಬೇಯಿಸಿ. ಒಂದು ಮುದ್ದೆ ಬಂದ ನಂತರ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಮೇಲಿನಿಂದ ಏಲಕ್ಕಿ ಪುಡಿ ಹಾಗೂ ಗೋಡಂಬಿಯನ್ನು ಉದುರಿಸಿ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡರೆ ಗೋಧಿ ಹಿಟ್ಟಿನ ಹಲ್ವಾ ರೆಡಿ.
ಎಸ್ ವೀಕ್ಷಕರೇ, 2 ಖಾದ್ಯ ರೆಡಿ ಆಗಿದೆ, ಟೇಸ್ಟ್ ಮಾಡುವಂಥ ಸಮಯ. ಸೊ ಹೇಗೆ ಅನ್ನಿಸ್ತು ಜ್ಯೋತಿ ಅವರೇ? ಸೊ ಅಡುಗೆ ಮಾಡಿದ್ದೀರಿ, ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದೆ, ಬಟ್ ಈ ಥರ ಸ್ಟುಡಿಯೋಗೆ ಬಂದು ಪ್ರೋಗ್ರಾಮ್ ಕೊಟ್ಟಿರೋದು ಇದು ಫಸ್ಟ್ ಟೈಮು. ಓಕೆ. ಸೊ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್. 2 ಡಿಶ್ ಮಾಡಿದರೆ ಹೇಗಾಗಿರ್ಬೋದು ಮನೆಯಲ್ಲಿ ಮಾಡೋದಕ್ಕಿಂತ? ಬಟ್ ನೋಡುವಾಗ ಟೆಕ್ಸ್ಚರ್ ನೋಡುವಾಗ ಒಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ಟೇಸ್ಟ್ ಮಾಡೋಣ. ಸೊ ಹಲ್ವಾ ಇದೆ, ಟೇಸ್ಟ್ ಮಾಡಿ. ಓಕೆ. ಹೇಗಾಗಿದೆ? ಯಮ್ಮಿ ಅನ್ಸುತ್ತಲ್ಲ? ವೀಕ್ಷಕರೇ, ನಾರ್ಮಲ್ ಆಗಿ ಎಲ್ಲರೂ ಕೂಡ ಸ್ವೀಟ್ಸ್ ಏನಿದೆ ಸೊ ಮನೇಲಿ ಮಾಡ್ತಾರೆ, ಆ್ಯಂಡ್ ಮಕ್ಕಳು ಇರ್ಬೋದು, ದೊಡ್ಡವರು ಇರ್ಬೋದು, ಎಲ್ಲರೂ ಕೂಡ ಕೊಡ್ತಾರೆ. ಬಟ್ ಕೆಲವು ಸ್ವೀಟ್ಸ್ಗಳನ್ನು ಮಕ್ಕಳು ಸ್ವಲ್ಪ ಪ್ರಾಯದವರು ಜಾಸ್ತಿ ತಿನ್ಲಿಕ್ಕೆ ಆಗೋದಿಲ್ಲ, ಸೊ ಫಾರ್ ಸಮ್ ರೀಸನ್ಸ್. ಬಟ್ ಐ ಥಿಂಕ್ ಅದು ಗೋಧಿ ಕೂಡ ಒಳ್ಳೆಯದು, ತುಪ್ಪ ಕೂಡ ಹಾಕ್ತಿದೆ, ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇರುವಂಥದ್ದು. ಟೇಸ್ಟಿ ಕೂಡ ಹಾಗೇ ಇದೆ. ಖುಷಿ ಆಯಿತು. ಸೊ ಈ ಬ್ರೇಕ್ ಆದ ನಂತರ, ಸೊ ಎಪಿಸೋಡ್ ಆದ ನಂತರ ಕೂತ್ಕೊಂಡು ಅದನ್ನು ತಿನ್ಕೊಂಡು ಖಾಲಿ ಮಾಡುವಂಥ ಟೈಮ್, ಆ್ಯಂಡ್ ಇದೇಗಾಗಿರ್ಬೋದು. ಸೊ ಟೇಸ್ಟ್ ಮಾಡುವಂಥ ಸಮಯ ತಗೊಳ್ಳಿ. ಚಟ್ನಿ ಒಟ್ಟಿಗೆ ತಿನ್ಬೇಕು. ಚಟ್ನಿ ಒಟ್ಟಿಗೆ ತಿನ್ಬೋದು. ಓಕೆ. ಆ್ಯಕ್ಚುಲಿ ಈ ಪನ್ನೀರನ್ನು ಪ್ರಾಯದವರು ಇಷ್ಟಪಡ್ತಾರೆ. ಓಕೆ. ಸೊ ಈಗಿನವ್ರೆ ನಾವಂತಾರೆ, ನಾವು ಮನೆಯಲ್ಲಿ ಯಾರಾದರೂ ಏಜ್ಡ್ ಪೀಪಲ್ ಬಂದರೆ ನಾವು ಬರೀ ಅನ್ನ ಸಾರು ಮಾಡಿ ಅವ್ರಿಗೆ ಇಡ್ತೀವಿ. ನಾವು ಬರೀ ನಾರ್ತ್ ಇಂಡಿಯನು ಈ ಗೀ ರೈಸ್, ಚೈನಾ ರೈಸ್ ಅಂತ ಅದನ್ನು ಮಾಡ್ಕೋತೀವಲ್ಲ. ಸೊ ನಾವು ಅವರಿಗೆ ಅನ್ನ ಸಾಂಬಾರು ಹಾಕಿದರೆ ಅವರು ಬೇಡ ನಂಗೆ ಅದೇನು ಚೈನಾ ರೈಸ್ ಉಂಟಲ್ಲ ಅದು ಹಾಕು, ಇದನ್ನ ಯಾವಾಗಲೂ ತಿಂತೀವಿ ಅಂತ ಹೇಳ್ಕೊಂಡು. ಅಂದರೆ ಇವಾಗ ಎಲ್ಲರೂ ಈಗಿನ ಫುಡ್ಡನ್ನು ಇಷ್ಟಪಡ್ತಾರೆ ಅಂತ ಹೇಳ್ಕೊಂಡು. ಸೊ ಅದು ಕೂಡ ಜಾಸ್ತಿ ಈಗ ಫಾಸ್ಟ್ ಫುಡ್ ಅಂತ ಹೇಳೋದಕ್ಕಿಂತಲೂ ಕೂಡ ಸೊ ಆರೋಗ್ಯಕ್ಕೆ ಉತ್ತಮವಾಗಿರುವಂಥ ಖಾದ್ಯಗಳನ್ನು ತಿನ್ನೋದ್ರಲ್ಲಿ ಏನು ತಪ್ಪೇನಿಲ್ಲ, ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೇದಂತ ಹೇಳ್ತಾರೆ. ಎಷ್ಟು ಹೇಗಿದೆ ನೋಡಿ. ನೀವು ಹೇಳಿ ಹೇಗಾಗಿದೆ ಅಂತ. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ, ಪಕೋಡಾಸ್ ಏನಿದೆ ಸೊ ಅದನ್ನು ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ. ಬಟ್ ಈ ಪನ್ನೀರ್ ಪಕೋಡ ಸೊ ಐ ರಿಯಲಿ ಲೈಕ್. ಟೇಸ್ಟ್ ಕೂಡ ತುಂಬ ಒಂದು ಏನು ಹೇಳ್ತಾರೆ, ಸೊ ಇಷ್ಟ ಆಗುವಂಥ ಟೇಸ್ಟ್ ಅಂತ ಹೇಳ್ಬೋದು. ಸೊ ಮನೆಯಲ್ಲಿ ಯಾರಿದ್ರು ಕೂಡ, ಯಾರು ಬಂದರೂ ಕೂಡ ಇಮಿಡಿಯೇಟ್ ಇಂಥ ಒಂದು ಡಿಶ್ಗಳನ್ನು ಮಾಡ್ಕೊಳ್ಬೋದು. ಆ್ಯಂಡ್ ದೆನ್ ಒನ್ ಥಿಂಗ್, ಸೊ ಮಾಡೋ ಡಿಶ್ ಯಾವತ್ತಿದ್ರು ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಬಂದವರು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಸೊ 2 ಡಿಶ್ ಕೂಡ ವಿಭಿನ್ನವಾಗಿದೆ, ಟೇಸ್ಟ್ ಕೂಡ ಹಾಗಿದೆ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಇನ್ನೊಂದು ಸಲ ಖಂಡಿತವಾಗಿಯೂ ಈ ವೇದಿಕೆಗೆ ಬರಬೇಕು, ಆ್ಯಂಡ್ ನಿಮ್ಗೆ ಗೊತ್ತಿರುವಂಥ ಯಾವುದು ಡಿಶ್ ಇದೆ ಅದನ್ನು ಹೇಳ್ಕೊಡ್ಬೇಕು. ಶೋರ್. ಸೊ ಜ್ಯೋತಿ ಅವರೇ, ಸೊ ಇಲ್ಲಿ ತನಕ ಬಂದಿದ್ರೆ 2 ಒಳ್ಳೆ ಡಿಶನ್ನು ಹೇಳ್ಕೊಟ್ಟಿದ್ರ. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವ್ರ ಕಡೆಯಿಂದ ಚಿಕ್ಕದಾಗಿರುವಂಥ ಒಂದು ಕಿರುಕಾಣಿಕೆ. ಸೊ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಒಂದ್ಸಲ ಈ ಆಯಿಲನ್ನು ಯೂಸ್ ಮಾಡಿ, ದೆನ್ ಅದ್ರದ್ದು ರಿಸಲ್ಟ್ ಹೇಗಿದೆ ಅಂತ ಹೇಳಿ. ಆ್ಯಂಡ್ ಸೊ ನೀವು ಬಾಯ್ಲ್ಡ್ ರೈಸಲ್ಲಿ ಯೂಸ್ ಮಾಡ್ತೀರಾ ಮನೆಯಲ್ಲಿ? ವೈಟ್ ರೈಸ್ ಯೂಸ್ ಮಾಡ್ತಾರೆ. ಬಟ್ ಕರಾವಳಿ ಅಂತ ಹೇಳಿದ ಕೂಡಲೇ ಬಾಯ್ಲ್ಡ್ ರೈಸನ್ನು ಕೆಲವರು ಜಾಸ್ತಿ ಇಷ್ಟಪಡ್ತಾರೆ. ಸೊ ಕರಾವಳಿಯ ಜನತೆಗೋಸ್ಕರ ಮಾಡಿರುವಂಥ ಸಂತೋಷ್ ರೈಸ್ ಇಂಡಸ್ಟ್ರಿ ಅವರ ರೈಸ್ ಇದು. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಆ್ಯಂಡ್ ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ ಅಂತ ಹೇಳ್ತಾ ಇದ್ವಿ. ಆ್ಯಂಡ್ ದೆನ್ ಮುಂದಿನ ಬಾರಿ ಖಂಡಿತವಾಗಿಯೂ ಕೂಡ ಏನೇನೋ ಹೊಸ ಖಾದ್ಯ ಇದ್ದರೆ ಖಂಡಿತವಾಗಿ ಇಲ್ಲಿ ಬನ್ನಿ. ಈ ನಮ್ಮ ರುಚಿ ವೇದಿಕೆ ಯಾವತ್ತೂ ನಿಮಗೆ ತೆರೆದಿರ್ತದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ಮಾಡಿದಂತಹ ಖಾದ್ಯವನ್ನು ತಿಂತ ಈ ಎಪಿಸೋಡನ್ನು ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೆರಡು ವಿಭಿನ್ನವಾಗಿರುವಂಥ ಖಾದ್ಯಗಳೊಂದಿಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಕೆಟಿ ಸ್ಪೆಷಲ್ ಚಹಾ, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸರ್ಫಾ ಕೋಟ್ಸ್, ಎಂಪಿ ಸಿಲ್ಕ್ಸ್, ಮೀಕೂಲ್ ಇಂಜಿನ್ ಆಯಿಲ್, ಜೆಪಿ ಲೈಟಿಂಗ್ ಅಂಡ್ ಇಂಟೀರಿಯರ್ಸ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೆಯದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್.